ಈ ಬಾರಿ ಸರ್ವಜ್ಞ ಪೀಠೋಹರಣದೊಂದಿಗೆ 2 ವರ್ಷಗಳ ಶ್ರೀಕೃಷ್ಣ ಪರ್ಯಾಯ ಪೂಜೆಯನ್ನ ಶ್ರೀ ಅಧಮಾರು ಮಠದ ಕಿರಿಯ ಯತಿ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ನಡೆಸಲಿದ್ದಾರೆ. ಮಠದ ನಿರ್ವಹಣೆಯನ್ನು ಅವರೇ ನೋಡಿಕೊಳ್ಳಲಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಅಧಮಾರು ಮಠಾಧೀಶರಾದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಹೇಳಿದರು. ಪುರಪ್ರವೇಶದಲ್ಲೂ ಪರ್ಯಾಯ ಮೆರವಣಿಗೆಯಲ್ಲೂ ದರ್ಬಾರ್ ಸಹಿತ ಪರ್ಯಾಯ ಕಾಲದ ಅವಸರ, ಸನಕಾದಿ ಪೂಜೆ, ಮಹಾಪೂಜೆ, ರಾತ್ರಿಯ ಚಾಮರ ಸೇವೆಗಳನ್ನು ಶ್ರೀ ಈಶಪ್ರಿಯ ತೀರ್ಥರೇ ನಿರ್ವಹಿಸಲಿದ್ದಾರೆ. ಪರ್ಯಾಯದ ಅವಧಿಯಲ್ಲಿ ತಾವು ಉಡುಪಿಗೆ ಹೋಗಿ ಬರುತ್ತಿದ್ದು ಸಲಹೆ ಸೂಚನೆಗಳನ್ನು ನೀಡುತ್ತಿರುತ್ತೇವೆ. ಅಧಮಾರು ಮಠ ಶಿಕ್ಷಣ ಮಂಡಳಿಯ ಆಡಳಿತವನ್ನ ನೋಡುತ್ತಿರುತ್ತೇವೆ ಎಂದು ಶ್ರೀ ವಿಶ್ವಪ್ರಿಯ ತೀರ್ಥರು ಹೇಳಿದರು. ನಮ್ಮ ಗುರುಗಳಾದ ಶ್ರೀ ವಿಭುದೇಶ ತೀರ್ಥರ ಸಂಪ್ರದಾಯವನ್ನ ನಾವು ಮುಂದುವರಿಸಿದ್ದೇವೆ. ಪರ್ಯಾಯದ 2ನೇ ಅವಧಿಯ ಬಳಿಕ ಗುರುಗಳು ನಮ್ಮನ್ನ ಪರ್ಯಾಯ ಪೀಠದಲ್ಲಿ ಕುಳ್ಳಿರಿಸಿದ್ರು ಎಂದು ಶ್ರೀ ವಿಶ್ವಪ್ರಿಯ ತೀರ್ಥರು ಹೇಳಿದರು. ಸಂಪ್ರದಾಯಕ್ಕೆ ಚ್ಯುತಿ ಬಾರದಂತೆ ಬೆಳಗಿನ ಪರ್ಯಾಯ ದರ್ಬಾರನ್ನ ಬಡಗು ಮಾಳಿಕೆಯಲ್ಲೇ ನಿರ್ವಹಿಸಲಾಗುತ್ತದೆ. ಲಕ್ಷ ತುಳಸಿ ಅರ್ಚನೆ, ಅಖಂಡ ಭಜನೆ ಮತ್ತು ಚಿಣ್ಣರ ಸಂತರ್ಪಣೆಗಳನ್ನು ಮುಂದುವರಿಸುವ ಪ್ರಯತ್ನಗಳು ನಡೆಯಲಿವೆ. ಸಾಂದರ್ಭಿಕವಾಗಿ ಒಳ್ಳೆಯ ವಿಚಾರಗಳು ಬಂದಾಗ ಅವನ್ನು ನಡೆಸಲು ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದೇವೆ ಎಂದು ಶ್ರೀ ಈಶಪ್ರಿಯ ತೀರ್ಥರು ಹೇಳಿದರು. ಕ್ರಮ ಪ್ರಕಾರ ಅರಳಿನ ಗದ್ದಿಗೆ ಎತ್ತರದಲ್ಲಿ ಅದರಲ್ಲಿ ಸ್ವಾಮಿಗಳೆಲ್ಲ ಕೂಡುವುದು, ಪರ್ಯಾಯ ಸ್ವಾಮಿಗಳು ಮೊದಲು ಕೂಡುವುದು, ಆಮೇಲೆ ಸೀನಿಯಾರಿಟಿ ಪ್ರಕಾರ ಎಲ್ಲ ಸ್ವಾಮಿಗಳು ಕೂಡುವುದು, ಗಂಧಾದಿ ಉಪಚಾರ, ಶಾಲು ಹೊದಿಸುವುದು, ಆಮೇಲೆ ಪಟ್ಟದ ಕಾಣಿಕೆ ಅಂತ ಬೇರೆ ಸ್ವಾಮಿಗಳು ಪರ್ಯಾಯಭೂತ ಸ್ವಾಮಿಗಳಿಗೆ ಸ್ವಯಂ ತಾವು ಪಟ್ಟದ ಕಾಣಿಕೆ ಹಾಕಬೇಕು. ಅದು 4 ರೂಪಾಯಿ ಅಂತ ನಮ್ಮದು ಸಂಪ್ರದಾಯ. ಅದನ್ನು ವರಾಹ ಅಂತ ಕರೀತಾರೆ. ಒಂದು ವರಾಹ ಅಂದರೆ 4 ರೂಪಾಯಿ ಅಂತ ಅರ್ಥ. ಅದನ್ನು ಸ್ವಾಮಿಗಳೇ ಪರ್ಯಾಯ ಸ್ವಾಮಿಗಳ ಎದುರು ತಟ್ಟೆ ಇಡ್ತಾರೆ, ಅದರಲ್ಲಿ ಹಾಕಬೇಕು. ಅಲ್ಲಿಗೆ ಮೊದಲು ನಡೀತದೆ, ಅಲ್ಲಿಗೆ ಮುಗಿಯುತ್ತೆ. ಈಗಲೂ ಅಷ್ಟೇ ಉಂಟು ಅದು 4 ರೂಪಾಯಿ. ಈಗಲೂ ಕೂಡ ನಮ್ಮಲ್ಲಿ ಮಠಕ್ಕೆ ನಾವು ಸ್ವಾಮಿಗಳನ್ನು ಕರೆಸಿದರೆ ಆರಂಭದಲ್ಲಿ ಪಾದ ಪೂಜೆ ಮಾಡಿ ಒಂದು ಮಾಲಿಕೆ ಮಂಗಳಾರತಿ ಮಾಡಲಿಕ್ಕೆ ಉಂಟು. ಪಾದ ಪೂಜೆ ಮಾಡಿ ಮಂಗಳಾರತಿ ಮಾಡುವಾಗ ಇಡೋದು 4 ರೂಪಾಯಿ. ಮತ್ತು ಬಾಕಿ ಏನು ವೈಭವ ಇದ್ರೂ ಕೂಡ ನಂತರದಲ್ಲಿ ಮೊದಲು ನಾವು ಸಂಪ್ರದಾಯಕ್ಕೆ ಎಲ್ಲಿಯೂ ನಾವು ಬಿಡೋಲ್ಲ, ಅದಕ್ಕೆ ತೊಂದರೆ ಬಾರದಂತೆ ನೋಡಿಕೊಳ್ತೀವಿ. ಆದ್ದರಿಂದ ಮೊದಲಿನ ಸಂಪ್ರದಾಯ ಏನಂತಂದರೆ ಬಡಗು ಮಾಡಿಯಲ್ಲಿ ಅರಳಿನ ಗದ್ದಿಗೆಯಲ್ಲಿ ನಡೆಯತಕ್ಕಂಥ ಕ್ರಮ, ಅದು ಕ್ರಮ ಪ್ರಕಾರ ನಡೀತದೆ.